ಸುರತ್ಕಲ್ ತಾತ್ಕಾಲಿಕ ಟೋಲ್ಗೇಟ್ ಅನ್ನು ಮುಚ್ಚಿಸಿಯೇ ಸಿದ್ಧ ಎಂದು ಪ್ರತಿಭಟನಾಕಾರರು ಒಂದೆಡೆ ಬೀದಿಗಿಳಿದು ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ ಕೂಗ್ತಿದ್ರೆ ಇನ್ನೊಂದೆಡೆ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ವ್ಯತಿರಿಕ್ತ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ವರದಿಯಾಗಿದೆ. ನಿನ್ನೆ ಕೂಡ ಹೆಜ್ಮಾಡಿ ಟೋಲ್ಗೇಟ್ನಿಂದ ಸುರತ್ಕಲ್ ಟೋಲ್ಗೇಟ್ ವರೆಗೆ ಪ್ರತಿಭಟನೆ ನಡೆದು ಈ ಟೋಲ್ಗೇಟ್ ಅನ್ನು ರದ್ದುಪಡಿಸಬೇಕಂತ ಆಗ್ರಹಿಸಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಪ್ರತಿಭಟನಾಕಾರರು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ, ಸಂಸದ ನಳಿನ್ ಕುಮಾರ್ ಕಟೀಲ್ ಧಿಕ್ಕಾರವನ್ನು ಕೂಗಿದ್ರು. ಈ ನಡುವೆ ನಿನ್ನೆ ಸದನದಲ್ಲಿ ಮಾತನಾಡಿರುವಂತಹ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ 60 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 2 ಟೋಲ್ ಬೂತ್ಗಳಿದ್ರೆ ಆ ಪೈಕಿ ಒಂದನ್ನು ಮುಚ್ಚುವ ಪ್ರಸ್ತಾಪವಿದೆ ಅಂತ ಹೇಳಿಕೆ ನೀಡಿದ್ರು. ದೇಶದಾದ್ಯಂತ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 60 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 2 ಟೋಲ್ ಬೂತ್ಗಳಿದ್ರೆ ಒಂದನ್ನ 3 ತಿಂಗಳಿನಲ್ಲಿ ಮುಚ್ಚಲಾಗುತ್ತೆ ಅಂತ ಸಚಿವಾಲಯವು ಕೂಡ ದೃಢಪಡಿಸಿತ್ತು. 2022-23 ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯಕ್ಕೆ ಅನುದಾನದ ಬೇಡಿಕೆಗಳ ಕುರಿತು ಲೋಕಸಭೆಯಲ್ಲಿ ಉತ್ತರಿಸಿದ ಗಡ್ಕರಿ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇವಲ 1 ಟೋಲ್ ಬೂತ್ ಇರಬೇಕು, 2 ಟೋಲ್ ಬೂತ್ ಇರುವ ಕಡೆ ಅವುಗಳನ್ನು ಮುಂದಿನ 3 ತಿಂಗಳಲ್ಲಿ ಮುಚ್ಚಲಾಗುತ್ತೆ ಅಂತ ಹೇಳಿದರು. ಸಚಿವರು ನೀಡಿದ ಮಾಹಿತಿಯಂತೆ ಇದೀಗ ಸುರತ್ಕಲ್ ಟೋಲ್ ಗೇಟ್ ಕೂಡ ರದ್ದಾಗುವ ಸಾಧ್ಯತೆ ಇದೆ. ಸಚಿವರು ನೀಡಿರುವ ಈ ಅಧಿಕೃತ ಹೇಳಿಕೆಯಿಂದಾಗಿ ಸುರತ್ಕಲ್ ಟೋಲ್ ಗೇಟ್ ಕೂಡ ರದ್ದಾಗುವ ವಿಶ್ವಾಸ ಮೂಡಿದೆ. ಸುರತ್ಕಲ್ ತಾತ್ಕಾಲಿಕ ಟೋಲ್ ಗೇಟ್ ರದ್ದುಪಡಿಸಬೇಕು ಅಂತ ಆಗ್ರಹಿಸಿ ಈ ಹಿಂದೆ ಇಲ್ಲಿ ಹಲವು ಬಾರಿ ಪ್ರತಿಭಟನೆಗಳು ನಡೆದಿದ್ವು. ಕೆಲವು ದಿನಗಳ ಹಿಂದೆ ಆಸಿಫ್ ಆಪತ್ ಬಾಂಧವ ಕೂಡ ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿದ್ರು. ಹೆಜ್ಮಾಡಿ ಮತ್ತು ಸುರತ್ಕಲ್ ಟೋಲ್ ಗೇಟ್ ಕೆಲವೇ ಅಂತರದಲ್ಲಿ ನಿರ್ಮಿಸಲಾಗಿದ್ದು ಟೋಲ್ ಶುಲ್ಕವನ್ನ ಹಲವು ವರ್ಷಗಳಿಂದ ಪಡೆದುಕೊಳ್ಳಲಾಗುತ್ತಿದೆ.